ಉಮಾವತಿ ದೈವಸ್ಥಾನ ಮನ್ನಿಪ್ಪಾಡಿಯಲ್ಲಿ ಜರುಗಿದ ಸಾಮೂಹಿಕ ಪ್ರಾರ್ಥನೆ ಮುಷ್ಟಿ ಕಾಣಿಕೆ ಸಮರ್ಪಣೆಯೊಂದಿಗೆ ಊರವರ ಸಭೆಯು ಕ್ಷೇತ್ರದ ತಂತ್ರಿವಾರಿಯರಾದ 60 ಶ್ರೀ ಪದ್ಮನಾಭ ತಂತ್ರಿಯವರ ಅನುಗ್ರಹ ಆಶೀರ್ವಾದದೊಂದಿಗೆ ಜರುಗಿತು. ಆಲಂಗೋಡು ಶ್ರೀ ಉಮಾವತಿ ದೈವಸ್ಥಾನ ಮಣ್ಣಿಪ್ಪಾಡಿಯಲ್ಲಿ ಜರುಗಿದ ಸಾಮೂಹಿಕ ಪ್ರಾರ್ಥನೆ ಮುಷ್ಟಿ ಕಾಣಿಕೆ ಸಮರ್ಪಣೆಯೊಂದಿಗೆ ಊರವರ ಸಭೆಯು ಕ್ಷೇತ್ರದ ತಂತ್ರಿವರಿಯರಾದ 60 ಶ್ರೀ ಪದ್ಮನಾಭ ತಂತ್ರಿಯವರ ಅನುಗ್ರಹ ಆಶೀರ್ವಾದದೊಂದಿಗೆ ಜರುಗಿತು. ಕ್ಷೇತ್ರದ ಆನುವಂಶಿಕ ಮುಕ್ತೇಸರರಾದ ಶ್ರೀ ಕೆ.ಜಿ. ಶಾನ್ಭೋಗ್ ರವರ ಅಧ್ಯಕ್ಷತೆಯಲ್ಲಿ ಹಿರಿಯ ಧಾರ್ಮಿಕ ಮುಂದಾಳು ಶ್ರೀ ವಸಂತ ಪೈ ಬದಿಯಡ್ಕ ಅವರು ದೀಪ ಬೆಳಗಿಸಿ ಮಾತನಾಡಿದರು. ಅವರು ತಮ್ಮ ಸುದೀರ್ಘವಾದ ಭಾಷಣದಲ್ಲಿ ಹಣದಿಂದ ಭಗವಂತನನ್ನು ಒಲಿಸಲು ಸಾಧ್ಯವಿಲ್ಲ, ಭಕ್ತಿ ಸನ್ಮಾರ್ಗದಿಂದ ಭಕ್ತಿಯ ಪಥದಲ್ಲಿ ನಡೆದರೆ ಭಗವಂತನನ್ನು ಕಾಣಬಹುದು, ಇಂತಹ ಪುಣ್ಯ ಕಾರ್ಯದಲ್ಲಿ ನಾವು ಪಾಲ್ಗೊಂಡು ನಮ್ಮ ಜೀವನ ಪಾವನವಾಗಬೇಕು ಎಂದು ಕರೆಯಿತ್ತರು. ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶ್ರೀ ಕೆ.ಜಿ. ಶಾನ್ಭೋಗ್ ರವರು, ಇಂತಹ ಪುಣ್ಯ ಸ್ಥಳದಲ್ಲಿ ಹುಟ್ಟಿದ ನಾವು ಧನ್ಯರು. ಮುಂದಿನ ನವೀಕರಣ ಸೇವಾ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವ ಮೂಲಕ ಶ್ರೀದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಕರೆಯಿತ್ತರು. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಮದೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀ ಗೋಪಾಲಕೃಷ್ಣ ಕೆ, ಖ್ಯಾತ ವೈದ್ಯರಾದ ಶ್ರೀ ಡಾಕ್ಟರ್ ತೇಜಸ್ವಿ ವ್ಯಾಸ ಶಾನ್ಭೋಗ್, ಮದೂರು ಗ್ರಾಮ ಪಂಚಾಯತ್ ಆರೋಗ್ಯ ಮತ್ತು ವಿದ್ಯಾಭ್ಯಾಸ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಶ್ರೀ ಉಮೇಶ್ ಗಟ್ಟಿ, ಉಳ್ಳಾಲ್ತಿ ದೈವಸ್ಥಾನ ಕೋಟತ್ತಾಜೆ ವರ್ಕಾಡಿ ಉಪಸ್ಥಿತರಿದ್ದರು.